ಪೂರಕ್ಲೆಲ ಸೊಲ್ಮೆಲು ಯಾನ ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನ್ ಮಾತರೆಲ್ಲ ಮೋಕೆಡ್ ಎತ್ಕೊಂಡೊಂದುಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಚೋಲೆ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಪೂರಿ, ಚಪಾತಿ, ದೋಸೆ ಎಲ್ಲರಿಗೂ ಒಳ್ಳೆ ಆಗ್ತದೆ ಇದು. ಇನಿ ನಮ್ಮ ಚೋಲೆ ಮಸಾಲ ಮಲ್ಪುನ ತುಕ ಮಸ್ತ್ ಬೇಗ ಆಪುಂಡು ಆತೆ ರುಚಿಯಾದ್ಲ ಆಪುಂಡು. ಪೂರಿ, ಚಪಾತಿ, ದೋಸೆ ವೈಕ್ಲ ಒಂಜಿ ಎಡ್ಡೆ ಕಾಂಬಿನೇಷನ್ ಅಂದೇ ಪನೊಲಿ. ನಮ್ಮ ಐಕ್ ದಾದ ತೊಂದ ಅವು ಎಂಚ ಮಲ್ದ ಅಂದು ನಿಗುಲು ಕಡೆಯ ಮುಟ ಸ್ಕಿಪ್ ಮಲ್ಪಂದೆ ತೊಲೆ. ನಾವು ಹೇಗೆ ಮಾಡಿದ್ದೇವೆ ಅಂತ ಕೊನೆ ತನಕ ನೀವು ಸ್ಕಿಪ್ ಮಾಡದೆ ನೋಡಿ. ತುಂಬ ಒಂದು ಒಳ್ಳೆ ರೆಸಿಪಿ, ಹಾಗೆಯೇ ತುಂಬ ಈಸಿಯಾದ ರೆಸಿಪಿ. ನಾನು ತುಂಬ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡಿ ಬನ್ನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿ. ಮಸ್ತ್ ವಿಡಿಯೋ ಶೇರ್ ಮಲ್ದೆ ಅವೇನು ರತ್ತುವುದು ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ನಗಳೇ ಶೇರ್ ಮಲ್ಪಲೆ. ಯಾನ್ ಮುಲ್ಪ ತುಲೆ ಮೂಜಿ ಮಲ್ಲ ನೀರುಳ್ಳಿನ ಒಂದು ಎಣ್ಣೆ ಪಾಡ್ದು ಶೋಕು ಪೊತ್ಪೊಂದುಲ್ಲೆ. ಒಂದು ಕಂದು ಬಣ್ಣವನ್ನೆಟ ಪೊತ್ಪೊಡು. ನಾನೊಂದು 3 ಈರುಳ್ಳಿಯನ್ನು ಸಣ್ಣಗೆ ಕತ್ತರಿಸಿ ಅದನ್ನು ಕಂದು ಬಣ್ಣ ಬರುವವರೆಗೆ ನೋಡಿ ಹೀಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೇನೆ. ದೊಡ್ಡ ದೊಡ್ಡ ಈರುಳ್ಳಿ ಇದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ನಾವು ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಡುವ. ಒಂದೇನೊಂಜಿ ನಮ್ಮ ಪ್ಲೇಟಿಗೆ ದೆತ್ತಿಡೋನ್ಗ ಒಂದು ಎಡ್ಡೆ ಕಾಯಿ ಬೊಕ್ಕ ಇದು ಅವೇ ಬಣಲೆಗೆ ಯಾನು ಒಂದು 3 ಟೊಮೆಟೊ ಸಣ್ಣ ಮೂರ್ದು ಅವೇನು ಪಾಡೊಂದುಲ್ಲೆ. ಅದೇ ಬಾಣಲೆಗೆ ಒಂದು 3 ಟೊಮೆಟೊ ಅದನ್ನು ಸಣ್ಣ ಕತ್ತರಿಸಿ ಹಾಕ್ತಿದ್ದಾರೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು 1 ತುಂಡು ಶುಂಠಿ, 1 ಕಾಯಿ ಮೆಣಸು ಮತ್ತು ಗರಂ ಮಸಾಲ, ಚಕ್ರಿ ಫೂಲ್, ಚಕ್ಕೆ, ಲವಂಗ, ಏಲಕ್ಕಿ ಐಕೆ ಅಂತಲೇ ಟೊಮೆಟೊಗೆ ಒಂತೆ ಫ್ರೈ ಆಯ್ಬಕ್ಕ ಒಂಜಿ 10 ಎಸಳು ಬೆಳ್ಳುಳ್ಳಿ, ಒಂಜಿ ಮಲ್ಲ ತುಂಡು ಶುಂಠಿ, ಒಂಜಿ ಕಾಯಿ ಮುಂಚಿ, ಒಂತೆ ಕೊತ್ತಂಬರಿ ಸೊಪ್ಪು ಬೊಕ್ಕ ಚಕ್ರಿ ಫುಲ್ ಅನಾನಸ್ ಹೂ ಪನ್ಪಿರವು, ಚಕ್ಕೆ, ಲವಂಗ, ಒಂಜಿ ಏಲಕ್ಕಿ ಪಾಡ್ದು ಒಂದೇನು ಫ್ರೈ ಮಲ್ತದ್ದು ಒಂಜಿ ಪ್ಲೇಟಿಗೆ ದೆತ್ತಿಡೋನ್ಗ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಆಮೇಲೆ ಒಂದು ಪ್ಲೇಟಿಗೆ ನಾವು ತೆಗೆದಿಡ್ಕೋಬೇಕು. ನೋಡಿ ಇದೆಲ್ಲ ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸು, ಟೊಮೆಟೊ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇದು ತಣ್ಣಗಾಗಬೇಕು. ಅಷ್ಟರವರೆಗೆ ನಾವು ಈರುಳ್ಳಿ ಪೇಸ್ಟ್ ಮಾಡಿ ತರುವ. ಇದು ಈರುಳ್ಳಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಒಂದು ಚಪ್ಪೆ ಹಾಕಿ ನೊಂದು ರಡ್ಡವೆಲ್ಲ ಬೇತೆನೆ ನಮ್ಮ ಸಣ್ಣ ಕಡೆದು ಪತ್ತೊಂದು ಬರ್ಕ ಮಿಕ್ಸಿ ಜಾರಿಗೆ ಪಾಡ್ದು ಒಂದು ನೀರುಳ್ಳಿ ಇಲ್ಲಾತೆ ಬೊಕ್ಕ ಟೊಮೆಟೊ ಬೆಳ್ಳುಳ್ಳಿ ಇಲ್ಲ ಅವೇನು ಬೇತೆನೆ ಕಡೆದು ರೆಡಿ ಮಲ್ಪೊಡು. ತುಲೈತೆ ನೀರುಳ್ಳಿ ಸಣ್ಣ ಅಂಡು ಇದು ಈರುಳ್ಳಿ ಪೇಸ್ಟ್ ಆಯಿತು. ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪ ಜೀರಿಗೆ. ಒಂಜಿ ಪಾತ್ರೆಗೆ ನಾನು ಒಂತೆ ಎಣ್ಣೆ ಪಾಡ್ದು ಐಕ್ ಒಂಜಿ ಪಲಾವ್ ಇರೆಲ್ಲ ಚೂರು ಜೀರಿಗೆ ಪಾಡಿ ಐಕ್ ಕಡೆದೀತಿನ ನೀರುಳ್ಳಿದ ಪೇಸ್ಟ್ ಪಾಡ್ಗ. ಇದಕ್ಕೆ ನಾವು ರುಬ್ಬಿದ ನೀರುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ನಾವು ಇದನ್ನು ನೋಡಿ ಫ್ರೈ ಮಾಡಬೇಕು. ಒಂತೆ ಪೊರ್ತು ನಮ್ಮ ಎಣ್ಣೆ ಡಿಂಚ ಪೊತ್ಪೊಡು ಒಂದು ಚೂರು ನಮ್ಮ ಗ್ಯಾಸ್ ಮೆಲ್ಲದಿದ್ದು ನಮ್ಮ ನೀರು ಟೊಮೆಟೊದ ಪೇಸ್ಟ್ ಮಲ್ಪುಗ ಗ್ಯಾಸ್ ಮೆಲ್ಲ ಇಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ನಾವು ಪೇಸ್ಟ್ ಮಾಡುವ. ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಮೆಣಸನ್ನು ಇಲ್ಲಿ ನಾನು ಅರಸಿನ ಹುಡಿ ಹಾಕ್ತಾ ಇದ್ದೇನೆ ಈರುಳ್ಳಿ ಪೇಸ್ಟಿಗೆ. ಆಮೇಲೆ ಈ ರುಬ್ಬಿದ ಮಿಶ್ರಣವನ್ನು ಹಾಕಬೇಕು ಟೊಮೆಟೊ ಪೇಸ್ಟನ್ನು. ನೆಕ್ಕೆ ಒಂಚೂರು ಮಂಜಲ್ದ ಪೊಡಿ ಪಾಡಿ ಐಕೋಕ ಕಡೆ ದಿನ ನಮ್ಮ ಟೊಮೆಟೊ ಪೇಸ್ಟನ್ನಿಕ್ಕೆ ಪಾಡ್ದು ಅವೆಲ್ಲ ನಮ್ಮ ಚೂರಿಂಚ ಪೊತ್ಪೊಡು. ಇದನ್ನು ಕೂಡ ಸ್ವಲ್ಪ ನಾವು ಹುರ್ಕೊಳ್ಳುವ. ಹೀಗೆ ನೋಡಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಒಂತೆ ಉಪ್ಪು ಪಾಡಿಯ ಬೊಕ್ಕ ಮುಂಚಿದ ಪೊಡಿ ಖಾರಗೂ ತಕ್ಕ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಹುಡಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಖಾರ ಮತ್ತು ಉಪ್ಪು ನಿಮ್ಮ ಅನುಸಾರ ಹಾಕಿಕೊಳ್ಳಿ. ಖಾರ ಉಪ್ಪು ನಿಕ್ಲಿನ ಅನುಸಾರ ಪಾಡೊನ್ಲೆ. ಮುಲ್ಪನೆ ಎವರೆಸ್ಟ್ ತಕ್ಲ ಚೋಲೆ ಮಸಾಲ ದೆತ್ತುನೆ ಒಂದೊಂಜಿ ಮಲ್ಲ ಚಮಚಡು 1 ಚಮಚದ ಹತ್ತು ಪಾಡಿಯ. ಇಲ್ಲಿ ನಾನು ಎವರೆಸ್ಟ್ ಅವರ ಚೋಲೆ ಮಸಾಲ 1 ಚಮಚದಷ್ಟು ಹಾಕಿದೆ ದೊಡ್ಡ ಚಮಚದಲ್ಲಿ. ಮತ್ತು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದೆ. ಈಗ ನಾನು ನೆನೆಸಿದ ಕಡಲೆಯನ್ನು ಹಾಕ್ತಾಯಿದ್ದೆ ನೋಡಿ, ಬಿಳಿ ಕಡಲೆ. ಒಂತೆ ಅರ್ಧ ಗ್ಲಾಸ್ ನೀರು ಪಾಡ್ದು ಬೊಕ್ಕ ನಮ್ಮ ನನೆತ್ತೀತಿನ ಬೊಲ್ದು ಕಡಲೆನ ಕಾಬುಲಿ ಕಡಲೆನ ನೆಕ್ ಪಾಡೋಡು ಅವನಿತ್ತ ಶೋಕು ಬೆರವಡು. ನೆನೆಸಿಟ್ಟ ಈ ಬಿಳಿ ಕಡಲೆಯನ್ನು ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯಿಸಬೇಕು. ನೋಡಿ ಇದಕ್ಕೆ ನಾನು ಇನ್ನೂ 1 ಗ್ಲಾಸಷ್ಟು ನೀರು ಹಾಕಿದೆ. ನೆಕ್ಕಿತನು ಕೂಡ 1 ಲೋಟದಾತು ನೀರು ಪಾಡಿ ಅದೇ ಪಡ ನಮ್ಮ ನೀರುಳ್ಳಿ ಪೇಸ್ಟ್ ಟೊಮೆಟೊ ಪೇಸ್ಟ್ ಎತ್ತೊಂದು ಅವು ಗಸಿ ದಪ್ಪ ಆಪುಂಡು ಅಂಚ. ಇತ್ತೆ ಕುಕ್ಕರ್ದ ಮುಚ್ಚಳ ಮುಚ್ಚಿದ್ದು ಒಂಜಿ 3 ವಿಷಲ್ ದೆಪ್ಪುಗ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ತೆಗೆಯುವ. ಇದು ತಣ್ಣಗಾದ ಮೇಲೆ ತೋರಿಸ್ತಾ ಇದೆ ನೋಡಿ ಎಷ್ಟು ಒಳ್ಳೆ ಆಗಿ ಬಂದಿದೆ ನಮ್ಮ ಚೋಲೆ ಮಸಾಲ ಅಂತ.
ಇತ್ತೆ ಒಂದು ತುಲೆ ಕುಕ್ಕರ್ ಚಪ್ಪೆ ಹಾಕಿನ ತುಲೆ ನಮ್ಮ ಚೋಲೆ ಮಸಾಲೆ ಎಂಚ ಆತನ ತುಲೆ ಮಸ್ತ್ ಘಮ ಬರೋದು ಅಂಚಿನ ಟೇಸ್ಟ್ ಎಲ್ಲ ಸೂಪರ್ ಇಪ್ಪುಂಡು. ನಿಕುಲು ಖಂಡಿತವರ ಇಂಚ ಟ್ರೈ ಮಲ್ಪಲೆ ನಮ್ಮ ಚೋಲೆ ಮಸಾಲ ಕುಕ್ಕರ್ಡ್ ಮಸ್ತ್ ಶೋಕಾದ್ ಬರ್ಪುಂಡು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಚೋಲೆ ಮಸಾಲ ನೋಡಿ ಘಮ ಘಮ ಅಂತ ಉಂಟು, ಅಷ್ಟೇ ರುಚಿ ಕೂಡ ಆಗಿದೆ ನೋಡಿ. ದಪ್ಪ ಕೂಡ ಹದಾ ಉಂಟು. ಚೂರು ಕೊತ್ತಂಬರಿ ಸೊಪ್ಪು ಮೇಲೆ ಪಾಂಡ ನಮ್ಮ ದಪ್ಪ ಗಸಿ ಆಯಿನ ಚೋಲೆ ಮಸಾಲ ಪೂರಿ ದೊಟ್ಟಿಗೂ ತಿನ್ನಿಯರೆ ರೆಡಿ ಆ್ಯಂಡ್ ಘಮ ಘಮ ಪನೊಂದುಂಡು. ಅಂಚನಿಂಚಿಡು ಪೂರಿಲ ರೆಡಿ ಆವೊಂದುಂಡು. ಪೂರಿ ದೊಟ್ಟಿಗೂ ಚೋಲೆ ಮಸಾಲ ಎಡ್ಡೆ ಕಾಂಬಿನೇಷನ್. ನಿಕುಲು ಖಂಡಿತವರ ಟ್ರೈ ಮಲ್ಪಲೆ, ನಿಕುಲ ಫ್ಯಾಮಿಲಿ ಫ್ರೆಂಡ್ಸ್ನಗಲೆ ಶೇರ್ ಮಲ್ಪರೆ ಮರಪೊಡ್ಚಿ. ಇಷ್ಟ ಆಂಡ ಲೈಕ್ ಮಲ್ಪಲೆ, ಕಮೆಂಟ್ ಮಲ್ತು ನಿಕುಲ ಅಭಿಪ್ರಾಯನ ಪನ್ಲೆ. ಖಂಡಿತ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಲ್ದಿದ್ದ ಜನ ಸಬ್ಸ್ಕ್ರೈಬ್ ಮಲ್ದು ಆಯ್ತಾ ಬರೀಡಿತ್ತಿನ ಬೆಲ್ ಬಟನ್ ಆಲ್ ಪಂದು ಪ್ರೆಸ್ ಮಲ್ಪಲೆ. ನಿಕಲೆ ಇನ್ನತ ರೆಸಿಪಿ ಇಷ್ಟ ಆನಂದೆನ್ನುವೆ ಕಡೆ ಮುಟ ತುಯಿನೈಕ್ ಮಾತೆರೆಗ್ಲ ಧನ್ಯವಾದ. ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ.